ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ದಕ್ಷಿಣ ಕನ್ನಡ ಜಿಲ್ಲೆದ 17 ಗ್ರಾಮ ಪಂಚಾಯತ್ಲೆಡು 5 ಹೆಚ್ಚ ಕೊರೋನಾ ಪಾಸಿಟಿವ್. ಜೂನ್ 14 ಮುಟ ಲಾಕ್ಡೌನ್ ನಿಯಮ ಕಟ್ಟುನಿಟ್ಟಿಡು ಪಾಲನೆ. ಜಿಲ್ಲಾಧಿಕಾರಿ ಆದೇಶ, ಪೊಲೀಸರೆಡ್ದು ಕ್ರಮ. ಬೆದ್ರದ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ದ ನಿಲಿಟು. ಬೆದ್ರದ ಬಡವೇರ್ನ ಧರ್ಮದ ಸೇವೆಗೂ ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಸಮಾಜಗೊಂದೊಂಜಿ ಮಾದರಿ ಕೊಡುಗೆ ಉಮಾನಾಥ್ ಕೋಟ್ಯಾನ್. ಒಡಿಪುದ ಅನಿವಾಸಿ ಭಾರತೀಯ ಉದ್ಯಮಿ ಭಾಸ್ಕರ ಶೆಟ್ರಿನ ಕೆರ್ನ ಕೇಸುಡು ತೀರ್ಪು ಕೊರ್ನ ಜಿಲ್ಲಾ ಪ್ರಧಾನ ಬೊಕ್ಕ ಸೆಷನ್ಸ್ ಕೋರ್ಟ್. ಪುತ್ತೂರುಡು ಯಕ್ಷಗಾನ ಕಲಾವಿದರಿಗೆ ತೆನಸುಕಿಟ್ಟುವದ ಗಾಯನ ಉದ್ಯಮಿ ಸಹಜ್ ರೈ ಬಳ್ಳಜ. ಉಳ್ಳಾಲದ ವೈದ್ಯನಾಥ ಫ್ರೆಂಡ್ಸ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲದ ನಿಲೆಟ್ ಕೊರೋನಾ ಕಷ್ಟದ ಸಂತ್ರಸ್ತರಿಗೆ ನಿಚ್ಚಲ ತಯಾರು ಮಲ್ತಿನ ತೆನಸುಕಿಟ್. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು 17 ಗ್ರಾಮ ಪಂಚಾಯತ್ಲೆಡು 5 ಹೆಚ್ಚ ಕೊರೋನಾ ಪಾಸಿಟಿವ್ ಉಂಡು. ಅಂಚಾದ ಜೂನ್ 14 ಮುಟ ಲಾಕ್ಡೌನ್ ನಿಯಮಲೇನು ಕಟ್ಟುನಿಟ್ಟಿಡು ಪಾಲನೆ ಮಲ್ಪಡುಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ತೆರಿಪಾದಿರ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸಿಕ್ ಪಾಸಿಟಿವ್ ಕೇಸ್ 17 ಗ್ರಾಮ ಪಂಚಾಯತ್ಲೆಡು 5 ಹೆಚ್ಚ ಉಂಡು. ಅಂಚಾದ ಜೂನ್ 14 ಮುಟ ಲಾಕ್ಡೌನ್ ನಿಯಮಲೇನು ಕಟ್ಟುನಿಟ್ಟಿಡು ಪಾಲನೆ ಮಲ್ಪಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆರ ಆರು ಕುಡ್ಲಡು ಸೋಮವಾರ ಸುದ್ದಿಕುಟ್ಟುಡು ಮಾಹಿತಿ ಕೊರಿಯಿರ. ಜಿಲ್ಲಾಧಿಕಾರಿ ಆದೇಶದ ಬೆರಿಕೆ ಮುಖ್ಯ ನಗರಲಿಡು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆಡೋರ್ಮೆಡು ಪೊಲೀಸರು ಬಿಗಿತ್ತ ಬಂದೋಬಸ್ತದ ಒಟ್ಟುಗೂ ಕಟ್ಟುನಿಟ್ಟಿದ ಕ್ರಮದೆ ತೊಂದೆರ. ಮಾಸ್ಕ್ ಪಾಡಂದೆ ಸರ್ಕಾರದ ಕೋವಿಡ್ ನಿಯಮ ಮೀರ್ನಕ್ಲೆಗೂ ಪೊಲೀಸರು ದಂಡ ಪಾಡ್ದು ಬೆಚ್ಚ ಮುಟ್ಟಾದಿರ. ತೊಕ್ಕೊಟ್ಟುಡು ಅಗತ್ಯದಂತೆ ಸಂಚಾರಡಿತ್ತಿನ ಗಾಡಿ ದಕ್ಲೆಗೂ ಪೊಲೀಸರು ಬೆಚ್ಚ ಮುಟ್ಟಾದಿರ. ಉಳ್ಳಾಲ ಎಸ್ಐ ರೇವಣ್ಣ ಸಿದ್ದಯ್ಯ ದುಂಬಾಳ್ತೆಡು ಗಾಡಿಲಿನ ತನಿಖೆ ಮಂತದುಂಡ. ಸರಿಯಾಯಿನ ದಾಖಲೆದಂತಿನ ಬೊಕ್ಕ ಸರ್ಕಾರದ ನಿಯಮ ಮೀರಿನ ಗಾಡಿಲಿನ ಸ್ವಾಧೀನ ಮಲ್ತೊಂದುಂಡು. ಇತ್ತೆ ಜಿಲ್ಲೆಡು 7,219 ಕೊರೋನಾ ಪಾಸಿಟಿವ್ ಕೇಸ್ ಇತ್ತದು. ಜಿಲ್ಲೆಡ್ದು ಕೊರೋನಾ ಮಹಾಮಾರಿನ ಗಿಡಪುನ ಉದ್ದೇಶಡು ಜಿಲ್ಲಾಡಳಿತ ಈ ರೀತಿದ ಕಠಿಣ ನಿಯಮಲೇನು ಜಾರಿಗೆ ಕನ್ನದುಂಡ. ಉದ್ಯಮಿ ಒಡಿಪದ ಭಾಸ್ಕರ್ ಶೆಟ್ರಿನ ಬೊಡಿದಿ ರಾಜೇಶ್ವರಿ ಮಗೆ ನವನೀತ ಶೆಟ್ಟಿ ಬಾಕಿದಕ್ಲಿನ ಒಟ್ಟು ಸೇರಿದ ಕೆರ್ತಿನ ತೀರ್ಪು ಬೈದಿನ ಕೆರ್ತಿನ ಅಂದೊಂದು ಸಾಬೀತಾತನ ಜಿಲ್ಲಾ ಪ್ರಧಾನ ಬೊಕ್ಕ ಸೆಷನ್ಸ್ ಕೋರ್ಟ್ ಅಂಗಾರೆ ತೀರ್ಪು ಗೊತ್ತು ಮಲ್ತದನ ಅಂಡ ಶಿಕ್ಷೆ ಎಂಚಿನ ಅಂದು ನನಗೆ ಗೊತ್ತು ಮಲ್ಪೊಡಾತೆ. ಒಡಿಪು ಜಿಲ್ಲೆಡು ಮಾತ್ರಾತ್ ರಾಜ್ಯ ದೇಶ ಪಿದೈ ದೇಶಲೆಡ್ಲ ಭಾರಿ ಸುದ್ದಿ ಆದಿತ್ತಿನ ಅನಿವಾಸಿ ಭಾರತೀಯ ಉದ್ಯಮಿ ಒಡಿಪುದ ಭಾಸ್ಕರ್ ಶೆಟ್ಟಿನ ಕೆರ್ನ ಕೇಸಿಡು ಅಂಗಾರೆ ತೀರ್ಪು ಬೈದಿನ. ಭಾಸ್ಕರ್ ಶೆಟ್ಟಿನ ಬೊಡಿದಿ ರಾಜೇಶ್ವರಿ ಮಗೆ ನವನೀತ ಶೆಟ್ಟಿ ಬೊಕ್ಕ ಜೋಯಿಸೆ ನಿರಂಜನ್ ಭಟ್ ಸೇರ್ದು ಕೆರ್ನ ಕೇಸು ಸಾಬೀತಾತಂಡ. ಆರೋಪಿ ಕಾರ್ ಡ್ರೈವರ್ನು ಕೇಸಿಡ್ದು ದುಂಬೆ ಬುಡ್ದು ಬಿಡ್ತಾರ. ಜಿಲ್ಲಾ ಪ್ರಧಾನ ಬೊಕ್ಕ ಸೆಷನ್ಸ್ ಕೋರ್ಟ್ ತೀರ್ಪು ಕೊಡ್ತಂಡ. ಪ್ರಾಸಿಕ್ಯೂಷನ್ ಪರವಾದ ವಿಶೇಷ ಸರ್ಕಾರಿ ಅಭಿಯೋಜಕರು ಶಾಂತರಾಮ್ ಶೆಟ್ಟಿ ಕೋರ್ಟುಡು ವಾದ ದುಂಬುದಿದ್ದಿತ್ತೆರ. 78 ಸಾಕ್ಷಿಲಿನ ಪಾತೆರ ದಾಖಲು ಮಲ್ತದಂಡ. 2014 ಜುಲೈ 28 ಭಾಸ್ಕರ್ ಶೆಟ್ಟಿನ ಕೆರ್ದು ಅಗ್ನಿಕುಂಡೋಡು ಕರಂಚಾದಿತ್ತೆರ. ಭಾಸ್ಕರ್ ಶೆಟ್ಟಿನ ಬೊಡಿದಿ ರಾಜೇಶ್ವರಿ ಬೊಕ್ಕ ನನ್ನೂರಿ ಆರೋಪಿ ರಾಘವೇಂದ್ರಗ್ ಜಾಮೀನು ತಿಕ್ಕದಂಡ. ಮಗೆ ನವನೀತ ಶೆಟ್ಟಿ ನಂದಳಿಕೆದ ನಿರಂಜನ್ ಭಟ್ ಜೈಲಿಡುಲ್ಲೇರ. 4 ವರ್ಷ 11 ತಿಂಗಳು ವಾದ ಎದುರುವಾದ ನಡೆತದು ತೀರ್ಪು ಗೊತ್ತು ಮಲ್ತದೆರ. ಕೊರೋನಾ ಲಾಕ್ಡೌನ್ ದಾತ್ರ ಪಾಕಸರ್ತಿ ತೀರ್ಪು ದುಂಬು ಪೋದಿತ್ತಂಡ. ಮೇ 21 ತೀರ್ಪು ಗೊತ್ತು ಮಲ್ಪುಣೊಂದು ಒಡಿಪು ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಸುಬ್ರಹ್ಮಣ್ಯ ಏಪ್ರಿಲ್ 20 ಆದೇಶ ಕೊರ್ದಿತ್ತೆರ. 5 ಬೊಕ್ಕ 31 ಅದು ಔಲಾ ದುಂಬು ಪೋದು ಜೂನ್ 8 ಅಂಗಾರೆ ತೀರ್ಪು ಬೈದನ. ಜೂನ್ 8 ರಾಜೇಶ್ವರಿ ಶೆಟ್ಟಿ ಬೊಕ್ಕ ಸಾಕ್ಷಿ ನಾಶ ಮಲ್ತದಿನ ರಾಘವೇಂದ್ರ ಕಡ್ಡಾಯವಾದ ಕೋರ್ಟುಡು ಹಾಜರು ಪೆರೆ ಸೂಚನೆ ಕೊರ್ದಿತ್ತೆರ. ಕೋರ್ಟದ ಸುತ್ತಮುತ್ತಡು ಬಾರಿ ಬಂದೋಬಸ್ತ್ ಮಲ್ತದಿತ್ತೆರ.
ಭಾಸ್ಕರ್ ಶೆಟ್ಟಿನ ಕೇರ್ನ ಕೇಸಡು ತೀರ್ಪು ಬತ್ತಿಪಿಟ್ಟಿಗೆ ಅರೆನ ಸೋದರಿನ ಕಣ್ಣಿಡು ನೀರು ಜತ್ತಡ ಆ ಕೆರಿಗಾಂಡಲ ತೀರ್ಪು ಬತ್ತಂಡತ ಪಂಡದು ಸಮಾಧಾನ ಅರೆನ ಮೋನಿಡು ತೋಜಿದು ಬತ್ತಂಡ ಸಾಂದರ್ಭಿಕ ಸಾಕ್ಷಿಗಳನ್ನು ಒಳಗೊಂಡ ಒಂದು ಕೇಸ್ ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಅಂದರೆ ಮೋನ್ಸಿಗಳು ಸಿಕ್ಕಿದೆ. ಆದ್ದರಿಂದಾಗಿ ಸಾಕಷ್ಟು ಪುರಾವೆಗಳು ಈ ಕೇಸ್ಗೆ ಸಪೋರ್ಟ್ ಕೊಟ್ಟಿದೆ. ಇವತ್ತು ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ಅದರಲ್ಲಿ 5 ಜನ ಆರೋಪಿಗಳಿದ್ದರು. ಅದರಲ್ಲಿ 1, 2, 3 ಅಂದರೆ ರಾಜೇಶ್ವರಿ, ಅವರ ಮಗ ನವನೀತ ಮತ್ತು ನಿರಂಜನ್ ಭಟ್ ಇವರ ಮೇಲಿನ ಆರೋಪ ಸಾಬೀತಾಗಿದೆ ಅಂತ ತೀರ್ಪು ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದೆ. ಸೆಷನ್ಸ್ ನ್ಯಾಯಾಧೀಶರಾದ ಶ್ರೀಮಾನ್ ಸುಬ್ರಹ್ಮಣ್ಯ JM ಇವರು ಈ ತೀರ್ಪು ಕೊಟ್ಟಿದ್ದಾರೆ. ಈಗ ಇದರ ಬಗ್ಗೆ ಸೆಂಟೆನ್ಸ್ ಬಗ್ಗೆ ಅದಕ್ಕೆ 12ವರೆಗೆ ಡಿಕ್ಲೇರ್ ಮಾಡ್ತಾರೆ. 12ವರೆಗೆ ನಾವು ಕಾಯ್ತೀವಿ. ಮತ್ತು ನಮ್ಗೆ ಮುಖ್ಯವಾಗಿ ಅವಳು ಜೈಲಿಗೆ ಹೋಗ್ಬೇಕಂತಿತ್ತು. ಮತ್ತು ಆಸ್ತಿದೆ ನಮಗೆ ಆಸೆ ಇಲ್ಲ ಅದ್ರ. ಈಗ ನಮಗೆ ತುಂಬ ಖುಷಿಯಾಗಿದೆ, ಕಾನೂನು ಮೇಲೆ ತುಂಬ ನಂಬಿಕೆ ಆಗಿದೆ. ಮತ್ತು ನಮಗೆ ತುಂಬ ಎಲ್ಲ ಸಂಘ ಸಂಸ್ಥೆಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಚಿರಣಿರಾಗಿ ಇರ್ತೇವೆ. ಮಗ ಅವರು ಅಪ್ಪನ ಗಾಡಿ ಬಿಟ್ಕೊಂಡು ಬರ್ತಿದ್ರು, ತಾಯಿ ಮಗನ ಗಾಡಿ ಇಟ್ಕೊಂಡು ಮೇಲೆ ಬರ್ತಿದ್ರು. ಇವ್ರಿಗೆ ಡೌಟ್ ಆಯಿತು, ಯಾಕೆ ಮಗನ ಗಾಡಿ ಭಾಸ್ಕರ್ ಶೆಟ್ಟಿ ಗಾಡಿ ಯಾಕೆ ನಾವು ತಗೊಂಡು ಬರ್ತೀವಿ ಅಂತ ಹೇಳಿ ಡೌಟ್ ಆಯಿತು. ಕೂಡಲೇ ಅವರು ನನಗೆ ಫೋನ್ ಮಾಡಿದ್ದು, ಅಜ್ಜಿಯನ್ನು ಕರ್ಕೊಂಡು ಕೂಡಲೇ ಮಣಿಪಾಲ್ ಸ್ಟೇಷನಿಗೆ ಬಂದಿದ್ದಾರೆ. ನಾವು ಕೂಡಲೇ ಮಣಿಪಾಲ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ನಾವಿದು ಪಿಟಿಷನ್ ಇದು ಕೊಟ್ಟಿದ್ವಿ. ಹೌದು, ಕೇಸ್ ಮಾಡಿ ಮತ್ತೆ ನಾವು ಸೀದಾ ಬಂದು ಮನೆಯಲ್ಲಿ ನೋಡುವಾಗ ಅವರ ಚಪ್ಪಲ್ ಹೊರಗಿತ್ತು. ನಮಗೆ ಅಲ್ಲಿಂದ ಡೌಟ್ ಸ್ಟಾರ್ಟ್ ಆಗಿತ್ತು, ಚಪ್ಪಲ್ ಹೊರಗಿತ್ತು. ನಾವು ಅದಕ್ಕಾಗಿ ತುಂಬ ಹೋರಾಡಿದ್ದೇವೆ. ಅದು ಫಸ್ಟಿಗೆ ಏನಾಗಿಲ್ಲ, ಲಾಸ್ಟಿಗೆ ನಮ್ಮ ಸಂಘ ಸಂಸ್ಥೆಯವರೆಲ್ಲರೂ ಮುಂದೆ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು ಯಾವಾಗಲೂ ಮರೀಲಿಕ್ಕಿಲ್ಲ. ಕುಡ್ಲಡ್ ಕೊರೋನಾ ಸೀಕ್ ದಿನೋಡು ದಿನ ಹೆಚ್ಚೊಂದು ಜನ ಸೈಪುನ ಹೆಚ್ಚಾತನ ಅಂಚಾದ ಕುಡ್ಲ ನಗರಡು ಸಾಮಾಜಿಕ ಅಂತರ ಕಾತುನಂದಿನ ಮಾಸ್ಕ್ ಪಾಡಂದಿನ ವಿರುದ್ಧ ಕುಡ್ಲ ಮಹಾನಗರ ಪಾಲಿಕೆದ ಕಂದಾಯ ಬೊಕ್ಕ ಆರೋಗ್ಯ ಇಲಾಖೆದ ಅಧಿಕಾರಿಗಳು ಒಟ್ಟಾದ ಬೇತೆ ಬೇತೆ ಕಡಿಟ್ಟು ಕಾರ್ಯಾಚರಣೆ ನಡಪಾಯರು. ಕುಡ್ಲಡ್ ಕೊರೋನಾ ಸೀಕ್ ದಿನ ದಿನ ಹೆಚ್ಚೊಂದು ಪುನೆತ ಒಟ್ಟುಗು ಸೈಪುನ ಪ್ರಮಾಣಲ ಹೆಚ್ಚೊಂದುಂಡು. ಕುಡ್ಲ ನಗರಡು ಸಾಮಾಜಿಕ ಅಂತರ ಕಾತನಂದಿನ ಬೊಕ್ಕ ಮಾಸ್ಕ್ ಪಾಡಂದಿನ ಹಿಡ್ದವ್ರ ಕುಡ್ಲ ಮಹಾನಗರ ಪಾಲಿಕೆದ ಕಂದಾಯ ಬೊಕ್ಕ ಆರೋಗ್ಯ ಇಲಾಖೆದ ಅಧಿಕಾರಿಗಳು ಒಟ್ಟಾದ ನಗರದ ಬೇತೆ ಬೇತೆ ಕಡಿಟ್ಟು ಕಾರ್ಯಾಚರಣೆ ನಡಪಾಯಿರು. ಕೊಡಿಯಲ್ ಬೈಲ್, ಮಂಗಳಾದೇವಿ, ಕಂಕನಾಡಿ, ಜಪ್ಪು ಮಾರ್ಕೆಟ್ ಬೊಕ್ಕ ಬೇತೆ ಬೇತೆ ಕಡೆಗೆ ಪೊಗ್ಗುನ ಪಾಲಿಕೆ ಅಧಿಕಾರಿಗಳು ಬೇರೆ ದಕ್ಲೆಗೂ ಗಿರಾಕಿಲೆಗೂ ಬೊಕ್ಕ ಸಾರ್ವಜನಿಕರಿಗೂ ಬೆಚ್ಚ ಮುಟ್ಟಾದಿರೋ. ಕೋವಿಡ್ ಗೈಡ್ಲೈನ್ಸ್ ಪಾಲನೆ ಮಲ್ಪಂದಿನ ರಡ್ಡ್ ಅಂಗಡಿಲಿನ ಲೈಸೆನ್ಸ್ ತೆತ್ತು ಪಾಡಿರೆ ಕ್ರಮದೇ ತೊಂದುಂಡು. ಏನಿಲ್ಲ, ಈ ಥರ ಇದೆ. ಲಾಕ್ಡೌನ್ಗೆ ಇಟ್ಟವ್ರು ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಬೆದ್ರದ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ ನಿಲೆಟ್ಟು ಬೆದ್ರದ ಬಡವರಿಗೆ ಧರ್ಮದ ಸೇವೆ ಒದಗಾಯರೆ ಆಂಬ್ಯುಲೆನ್ಸ್ ಕೊಡುಗೆ ಕೊಡ್ತೀರ. ಬೆದ್ರದ ಸ್ಕೌಟ್ ಅಂಡ್ ಗೈಡ್ಸ್ ಕನ್ನಡ ಭವನಡು ಶಾಸಕರು ಉಮಾನಾಥ್ ಕೋಟ್ಯಾನ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡ್ತೀರ. ಮೂಡಬಿದ್ರದ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ ನಿಲೆಟ್ಟು ಬೆದ್ರದ ಬಡವರಿಗೆ ಧರ್ಮಗು ಸೇವೆ ಒದಗಾಯರೆ ಆಂಬ್ಯುಲೆನ್ಸ್ ಕೊಡುಗೆ ಒದಗಾದಿರ. ಬೆದ್ರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನಡು ನಡತಿನ ಕಾರ್ಯಕ್ರಮಟ್ಟು ಶಾಸಕರು ಉಮಾನಾಥ್ ಕೋಟ್ಯಾನ್ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆ ಮಾಡ್ತೀರ. ಸಮಾಜಗೂ ಒಂದೊಂಜಿ ಮಾದರಿ ಕೊಡುಗೆ. ಕೊರೋನಾ ಕಷ್ಟದ ಪೊರ್ತುಡು BPL ಕಾರ್ಡ್ ದಕ್ಲೆಗ್ ಧರ್ಮಗೂ ಆಂಬ್ಯುಲೆನ್ಸ್ ಸೇವೆ ಒದಗಾಯಿನವು ಪುಗಾರುನ ಸಂಗತಿಯಿಂದ ಉಮಾನಾಥ್ ಕೋಟ್ಯಾನ್ ಪಂಡಿರ. ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಆಳ್ವಾಸ್ ಬರವು ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಪಾತೆರ್ದು ಟ್ರಸ್ಟ್ದ ಸಮಾಜ ಸೇವೆಗೆ ಮೆಚ್ಚುಗೆ ತಿರಿಪಾಯರು. ತಹಶೀಲ್ದಾರ್ ಪುಟ್ಟರಾಜು, ಬೆದ್ರಾ ಪುರಸಭೆತ ಗುರುಕಾರ್ಯರು ಪ್ರಸಾದ್ ಕುಮಾರ್,
ಬಿದ್ರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಮೇಘನಾಥ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಎಂ ಪಾಲ್ಗೊಂಡಿರು. ಎರಡನೇ ಅಲೆ, ಕೊರೋನಾದ ಎರಡನೇ ಅಲೆ ಬಂದಿದೆ. ಇದನ್ನು ತಪ್ಪಿಸಲಿಕ್ಕಾಗಿ ನಾವು ನಮ್ಮ ಜೀವವನ್ನು ಉಳಿಸಿಕೊಳ್ಳಿಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ಇವತ್ತು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಕನ್ನಡ ಭವನದಲ್ಲಿ ಒಂದು ತಿಂಗಳಿಗಿಂತಲೂ ಹಿಂದಿನಿಂದಲೂ ನಾವು ಬೇರೆ ಬೇರೆ ರೀತಿಯ ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಮತ್ತು ಪುರಸಭೆ ನಾವೆಲ್ಲ ಸೇರಿಕೊಂಡು ಒಂದು ಉಚಿತವಾಗಿ ಜನರಿಗೆ ಬರುವಂಥವರಿಗೆ ಮಾಹಿತಿಗಳನ್ನು ಕೊಡುವಂಥದ್ದು, ತಪಾಸಣೆ ಮಾಡುವಂಥದ್ದು, ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಇವತ್ತು ಸೌಹಾರ್ದ ಈ ಸಂಸ್ಥೆಯವರು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದು ಕಳೆದ ವರ್ಷ ಪ್ರಾರಂಭ ಒಂದೇ ವರ್ಷದಲ್ಲಿ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು, ಇವತ್ತು ಒಂದು ದೊಡ್ಡ ಸಹಾಯವನ್ನು, ಆ್ಯಂಬುಲೆನ್ಸನ್ನು ಒಂದು ಮೂಡುಬಿದಿರೆ ಸಾರ್ವಜನಿಕರ ಸಹಾಯಕ್ಕಾಗಿ ಇವತ್ತು ಕೊಡಮಾಡೋದು ಬಹಳ ಅಗತ್ಯ ಇತ್ತು. ಮೂಡುಬಿದಿರೆಯಲ್ಲಿ ಆಸ್ಪತ್ರೆಯಲ್ಲಿ ಆ್ಯಂಬುಲೆನ್ಸ್ ಇದೆ, 108 ಇದೆ. ಆದರೂ ಇಂಥ ಸಂದರ್ಭದಲ್ಲಿ ಒಬ್ಬರಿಗೆ ಪಾಸಿಟಿವ್ ಇದೆ ಅಥವಾ ಏನಾದರೂ ಸ್ವಲ್ಪ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಭಾಳ ಜನ ಗೊಂದಲ ಪಡ್ತಾರೆ. ಏನು ಅಂತ ಹೇಳಿದರೆ ಬರಲಿಕ್ಕೆ ಸ್ವಲ್ಪ ಗಡಿಬಿಡಿ ಮಾಡ್ತಾರೆ. ಏನಂತ ಹೇಳಿದ್ರೆ ಪಾಸಿಟಿವ್ ಅಲ್ಲಿ ನಾವು ಒಮ್ಮೆ ಬೇರೆ ವಾಹನದಲ್ಲಿ ಕರ್ಕೊಂಡೋದ್ರೆ ನಮಗೇನಾದರೂ ತೊಂದರೆ ಆಗ್ತದಾ ಅಂತ ಹಲವಾರು ಮಾಹಿತಿಗಳು ನಮಗೆ ಬಂದವು. ಅಂಥ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಒಂದು ಸಮಯದಲ್ಲಿ ಸೌಹಾರ್ದ ಸಂಸ್ಥೆಯವರು ಈ ಒಂದು ಆ್ಯಂಬುಲೆನ್ಸನ್ನು ಸಾರ್ವಜನಿಕರ ಸಹಕಾರಕ್ಕಾಗಿ, ಸಾರ್ವಜನಿಕರ ಸೇವೆಗಾಗಿ ಒದಗಿಸಿದ್ದು ನಿಜವಾಗಿಯೂ ಬಹಳ ಸಂತೋಷವನ್ನುಂಟು ಮಾಡಿದೆ. ಫೇಸ್ಬುಕ್ಡು ಸೂರ್ಯ ಪನ್ಪುನಾಯೆ ತುಳುನಾಡದ ಬಾವುಟನು ಕಾರದ ಜೋಡುಗು ಸಮ ಮಲ್ತದು ಬುರ್ಚಾಂದಿನ ಬರೆದು ಪಾಡ್ದು ತುಳು ಜನಕ್ಲಿನ ಏವ್ರಗೂ ಕಾರಣ ಆತೆ. ಈ ಬಗೆಟ್ ಸಾಮಾಜಿಕ ಜಾಲತಾಣಲಿಡ್ ಬಾರಿ ಚರ್ಚೆ ನಡೆತದಂಡ. ತುಳು ಟ್ರೋಲ್ ಪೇಜಿಲೆಡ್ಲ ಬಾರಿ ವಿರೋಧ ತೋಜಿದಂಡ. ಗೂಗಲ್ ಬೊಕ್ಕ ಅಮೆಜಾನ್ ಆನ್ಲೈನ್ ಸೈಟ್ ದಕ್ಕಲು ಇಂಚಿಪ್ಪ ಕನ್ನಡ ಭಾಷೆಗೆ ಅಪಮಾನ ಮಲ್ತದು ಕನ್ನಡ ಜನಕ್ಲಿನ ಏವ್ರಗೂ ಕಾರಣ ಆದಿತ್ತ. ಇತ್ತೆ ಫೇಸ್ಬುಕ್ಡು ಸೂರ್ಯ ಪನ್ಪುನಾಯೆ ತುಳುನಾಡದ ಬಾವುಟನು ಜೋಡುಗ ಸರಿಯಿಂದ ತೋಜಾದು ತುಳು ಜನಕ್ಲಿನ ಏವ್ರಗೂ ಕಾರಣ ಆತೆ. ಇತ್ತೆ ತುಳುನಾಡು ಜೋಡು ಬೈದಂಡು ಎಲ್ಲೆ ತುಳುನಾಡ ಬಿಕ್ಕಿನಿದ ಫೋಟೋ ಬಾರುಂದು ಬೊಡ್ಚಾಂದಿನ ಬರೆದು ಪಾಡ್ದೆ. ನೆಲ ನೀರು ಭಾಷೆದ ವಿಚಾರಗೂ ತುಳು ಜನಕುಲು ಏಪೊಗ್ಲ ರಾಜಿ ಮಲ್ತೊನ್ನಕುಲತ್ ಬೇತೆ ರಾಜದಕುಲು ಇಡೆಗೆ ಬತ್ತದು ಬರವು ಬೇಲೆಂದು ಇಂಚಿನ ಮಲ್ತಂಡಲ ತುಳು ಜನಕುಲು ವಿರೋಧ ಮಲ್ತಿನ ಕುಲತ್ ಮಾತಿರ್ನಲ ಆಚಾರ ಸಂಸ್ಕೃತಿಗೂ ಮರ್ಯಾದೆ ಕೊರ್ದು ಎಡ್ಡೆಡು ತುಯಿನ ತುಳು ಸಂಸ್ಕೃತಿಗೆ ಇತ್ತೆ ಪೆಟ್ಟುಬೂರೊಂದುಂಡು. ತುಳುನಾಡ ಪತಾಕೆಗೂ ಅಪಮಾನ ಆತಂಡು. ಈ ಬಗೆಟ್ ಸಾಮಾಜಿಕ ಜಾಲತಾಣಲಿಡು ಬಾರಿ ಚರ್ಚೆ ಆವಂದುಂಡು. ತಪ್ಪು ಮಲ್ತಿನಕ್ಲಿಗೂ ಕಠಿಣ ಶಿಕ್ಷೆ ಆವಡುಂದು ಸ್ವರಲಕ್ಕದಿಲ್ಲ. ತುಳು ಟ್ರಾಲ್ ಪೇಜ್ಲೆಡ್ಲ ಬಾರಿ ವಿರೋಧ ಹೆಚ್ಚಾತಂಡು. ಮುಡಿಪು ಕಾಯರಗೋಳಿಡ್ದು ಇನ್ಫೋಸಿಸ್ ಮುಟ್ಟ ಪೈಪ್ಲೈನ್ ದ ಕೆಲಸ ನಡೆತೊಂದು ಪುನಗ ಕರ್ತವ್ಯಡಿತ್ತಿನ ಪುಂಜೋವ ಅಧಿಕಾರಿಗೂ ಒಟ್ರಾಸಿ ನೆರೆದು ಕೆಲಸಗೂ ಅಡ್ಡಿ ಮಲ್ತದಿನ ಮುಡಿಪುದ ಅಸ್ಗರ್ ಪನ್ಪುನಾಯೆ ಕೊಣಾಜೆ ಪೊಲೀಸ್ ಸ್ಟೇಷನ್ ತಪ್ಪು ಒತ್ತೊಂದು ಮಾಫ್ ನಟ್ಟಿನ ಸಂಗತಿ ನಡೆತದ. ನನ್ನ ಮಿತ್ತಗೆ ಏರೆಗ್ಲ ಉಪದ್ರ ಕೊರ್ಪುಜಿಂದು ಬರೆದು ಕೊರ್ನೆಡ್ದಾವ್ರ ಕೊರ್ನ ಕೇಸನ್ನು ಪುಂಜೋವ ಅಧಿಕಾರಿ ವಾಪಸ್ ತೇದೇರ. ಕರ್ತವ್ಯಡಿತ್ತಿನ ಪೊಂಜೋವ ಅಧಿಕಾರಿಗೂ ಬೊಡ್ಚಾಂದಿನ ಮಾತ ನೆರೆದು ಕುಚ್ಚನೆ ಮಲ್ತಿನ ಮುಡಿಪುದ ಅಸ್ಗರ್ ವಿರುದ್ಧ ಕೊಣಾಜೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತೆರ. ಸ್ಟೇಷನ್ಗೆ ಬತ್ತಿನ ಅಸ್ಗರ್ ನನ್ನ ಮಿತ್ತಗೂ ಇಂಚ ಮಲ್ಪುಜಿ ಕಾಮಗಾರಿ ಕೆಲಸಗೂ ಅಡ್ಡಿ ಮಲ್ಪುಜಿ ಅಧಿಕಾರಿಲೆಗೂ ಚಲ್ಲ ಭಾಷೆಡೆ ನೆರ್ಪುಜಿಂದು ಬರೆದು ಕುರ್ನೆಡ್ದಾವ್ರ ಪೊಲೀಸರು ಕೇಸ್ ವಾಪಸ್ ತೇದೇರ. ಸೋಮವಾರ ಮುಡಿಪು ಕಾಯಿರಗೋಳಿಡ್ದು ಇನ್ಫೋಸಿಸ್ ಮುಟ ಪೈಪ್ಲೈನ್ ಕೆಲಸ ನಡತೊಂದು ಪುನಗ ಬತ್ತಿನ ಅಸ್ಗರ್ ಮುಡಿಪು ಕರ್ತವ್ಯಡಿತ್ತಿನ ಪೊಂಜೋವ ಅಧಿಕಾರಿಗೂ ಒಟ್ರಾಸಿ ನೆರೆದು ಕಾಮಗಾರಿಗೂ ಅಡ್ಡಿ ಮಲ್ತಿದೆ. ಈ ಬಗೆಟ ಅಧಿಕಾರಿ ಕೊಣಾಜೆ ಸ್ಟೇಷನ್ಗೆ ಪೋದು ದೂರು ಕೊರ್ದಿತ್ತೆರ. ಅಪಗನೆ ತನಿಖೆ ಸುರು ಮಲ್ತಿನ ಪೊಲೀಸರು ಅಸ್ಗರ್ನ ಸ್ಟೇಷನ್ಗೆ ಬರ್ಪಾದು ವಿಚಾರಣೆ ಮಲ್ತಿದೆರ. ಅಸ್ಗರ್ ಮುಡಿಪು ಕ್ಷಮೆ ಕೇಂದು ನನ್ನ ಮಿತ್ತಗೂ ಇಂಚ ದಾಲ ಮಲ್ಪುಜಿಂದು ಬರೆದು ಕೊರ್ನೆಡ್ದ ಬುಕ್ಕ ಪೊಂಜೋವ ಅಧಿಕಾರಿ ಕೇಸ್ ಪಿರದಿದ್ದೆರ. ಪೊಲೀಸರು ಅಸ್ಗರ್ನ ಸ್ಟೇಷನ್ ಹಿಡಿದು ಬಿಡುಗಡೆ ಮಲ್ತಿದೆರ. ಓಟ್ ಮಾಡ್ಲಿ ಆ ಪ್ರೊಸೀಸ್ ಯಾವಾಗ ಮುಗೀತದೆ? ಇಲ್ಲಿ ಕೆಲಸ ಆದ್ಮೇಲೆ ಮುಗಿಯುದಾ? ಇಲ್ಲಿಂದ ಕೆಲಸ ಆದ್ಮೇಲೆ ಮುಗಿಯುದಾ? ಒಂದು ನಿಮಿಷ, ನೀವ್ಯಾರು ಬ್ರೋಕರಾ? ಅವ್ರ ಅಧಿಕಾರಿ, ನೀವು ಬ್ರೋಕರ್ ಅಲ್ಲಲ್ಲ. ಆ ಬ್ರೋಕರ್ ಅದೆಲ್ಲ ಮಾಡಿ ನೀವು ಬ್ರೋಕರ್ ನಿಂತ್ಕೊಂಡು ಆಟ ಆಡೋದಾ? ಹೋಗ್ರಿ, ಇಲ್ಲಿಗಲ್ ಆಗಿ ನೀವು ಮಾತಾಡೋದು. ವಾಟರ್ ಕಾಪಿ ನೋಡಿ ಮತ್ತೆ ಕೆಲಸ ಮಾಡಿ. ವಾಟರ್ ಕಾಪಿ ಕೊಟ್ಟು ಕೆಲಸ ಮಾಡಿ. ಹೌದ್ರಿ, ನಾನು ಒಬ್ಬನೇ. ಬಿಜೆಪಿ ಒಬ್ಬ ಸಾಕು, ಕಾಂಗ್ರೆಸ್ 100 ಮಂದಿಗೆ. ನಾವು ಎರಡು ಸೀಟ್ ಇಟ್ಕೊಂಡು 302 ಸೀಟ್ ಮಾಡಿದವ್ರಿ ನಾವು. ಜೀವ ಕೊಟ್ಟೆ ಇದೊಂದು ಪಕ್ಷ ಸಂಘಟನೆ ಮಾಡಿದವ್ರು ನಾವು. ನೀವು ಕಾಂಗ್ರೆಸ್, ನಾನು ಒಬ್ಬನೇ ಹೇಳ್ತೇನೆ, ನೀವು ಕಾಂಗ್ರೆಸ್ ತಿಂದವರು.
ನಿಮ್ಮ ಕೆಲಸಕ್ಕೆ ನಾವು ವಿರೋಧ ಮಾಡಲ್ಲ. ನಮಗೆ ಫುಟ್ಪಾತ್ ಬೇಕು, ನಮ್ಗೆ ಅದೇ ರೀತಿ ಡ್ರೈನೇಜ್ ಬೇಕು. ನೀವ್ಯಾಕೆ ಮಾಡ್ತಾ ಇಲ್ಲ? ಲಾಸ್ಟ್ ಟೈಮ್ ಕಾಂಗ್ರೆಸ್ಸಿನ ಒಬ್ಬ ಮಾಡಿ ಹೋಗಿದ್ದಾನೆ. ಈ ರೀತಿ ಮತ್ತೊಮ್ಮೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ನಮ್ದು ಪಕ್ಷ ಇದೆ, ಪಕ್ಷ ಸಿದ್ಧಾಂತ ಇದೆ. ಕೊರೋನಾ ಸೀಕದ ಬಗಿಟ್ಟು ಮಾತಿರ್ಲ ಜಾಗ್ರತೆ ವಯಸ್ಸುನಂಚ ಮಲ್ತದು ಸೀಕನು ತಡೆಪುನ ಇಂಜೆಕ್ಷನ್ ದೆತ್ತೊನ್ನೊಂಚ ಆವಡುಂದು ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ದ ಗುರುಕಾರ್ಯರು ಕೆಸಿ ನಾಯಕ್ ಪಂತೆರ ಕುಡ್ಲಾ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಂಸ್ಥೆಡು ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರ್ಲಕಟ್ಟೆದ ಜತೆ ಸೇರಿಗೆಡು ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ ತಕ್ಲೆಗ್ ಕೊರೋನಾ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಉದಿಪನ ಮಲ್ತದು ಅರ್ಬಾತಿರಿಯರ ಕುಡ್ಲಾ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಂಸ್ಥೆಡು ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರ್ಲಕಟ್ಟೆದ ಜತೆ ಸೇರಿಗೆಡು ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ ವಾಸ ಮಲ್ಪುನಕ್ಲೆಗ್ ಕೊರೋನಾ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ದೀದಿತ್ತಿರ ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ ಸಂಘದ ಗುರುಕಾರ್ಯರು ಕೆಸಿ ನಾಯಕ್ ಕಾರ್ಯಕ್ರಮನು ಉದಿಪನ ಮಲ್ತಿರ ಕೆಸಿ ನಾಯಕ್ ಪಾತಿರ್ದು ಸಮಾಜಡು ಬಾಕಿದಕ್ಲೆಲ್ಲ ಜಾಗ್ರತೆ ವಹಿಸುನಂಚ ಮಲ್ತದು ಮಾತಿರ್ಲ ಇಂಜೆಕ್ಷನ್ ದೆತ್ತನುಡು ಪಂಡಿನ ಆರು ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಸೊಲ್ಮೆ ಸಂದಾಯಿರ. ಇದನ್ನು ಧೈರ್ಯವಾಗಿ ತಗೊಳ್ಳಿ, ಹೆದರುವಂಥ ವಿಷಯ ಏನಿಲ್ಲ. ನಾನು 2 ಲಸಿಕೆಯನ್ನು ತಗೊಂಡಿದ್ದೇನೆ. ಒಂದು ಚೂರು ನೋವಾಗಲಿಲ್ಲ, ಮತ್ತು ಒಂದು ನೋವು ಕೈ ನೋವಾಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಆದ ಕಾರಣ ಇದರಲ್ಲಿ ಹೆದರುವಂಥದ್ದು. ಇದು ನಮ್ಮ ಈ ಕೊರೋನಾವನ್ನು ದೂರಪಡಿಸಬೇಕಾದ್ರೆ ನಮಗೆ ಧೈರ್ಯ ಬೇಕು. ನಾವು ಧೈರ್ಯವಂತರಾದರೆ ಯಾವುದನ್ನು ಸಾಧಿಸಬಹುದು. ಇದಕ್ಕೆ ಇನ್ನು 100 ವರ್ಷದ ಹಿಂದೆ ಹೋದರೆ ಇಂಥದ್ದು ಬೇರೆ ಬೇರೆ ಹೆಸರಿನ ನಮಗೆ ಸೋಂಕುಗಳು ಹೋಗಿದ್ದೇವೆ. ಆವಾಗಿನ ಈ ಟೆಕ್ನಾಲಜಿ ಇರಲಿಲ್ಲ. ಇವಾಗ ನಮಗೆ ಬೇಕಾದ ಟೆಕ್ನಾಲಜಿಗಳು ಉಂಟು. ಇದರಿಂದ ನಾವು ಆದಷ್ಟು ಬೇಗ ಗುಣಮುಖರಾಗ್ತೇವೆ. ಸಂಘದ ಕಾರ್ಯಂತಿರು ರಮೇಶ್ ಕೆ, ಜತೆ ಕಾರ್ಯಂತಿರು ದೀಪಕ್ ರಾಜ್, ಡಾಕ್ಟರ್ ಅನುಷಾ ಶೆಟ್ಟಿ, ಡಾಕ್ಟರ್ ಲಾವಣ್ಯ, ಡಾಕ್ಟರ್ ನಂದಿತಾ, ಡಾಕ್ಟರ್ ನೇಹಾ, ಡಾಕ್ಟರ್ ನಂದನಾ ಪಾಲ್ದೆತ್ತುಂಡಿರು. ಉಳ್ಳಾಲದ ವೈದ್ಯನಾಥ ಫ್ರೆಂಡ್ಸ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲದ ನಿಲೆಟ್ಟು ಕೊರೋನಾ ಕಷ್ಟದ ಸಂತ್ರಸ್ತರಿಗೂ ತೆನಸು ತಯಾರು ಮಲ್ತದು ಕಿಟ್ಟಲೇನು ಪಟ್ಟದಿರ. ಸುಮಾರು 15 ಜನ ಸದಸ್ಯರನ್ನ ಈ ಕೂಟ ಕರಿನ ವರ್ಷಲ ಕೊರೋನಾ ಕಷ್ಟದ ಪೊರ್ತುಡು ಸಾಯವದ ಗಾತನ. ಈ ಸರ್ತಿ 300 ಜನಕ್ಕೂ ನಿಚ್ಚಲ ತೆನಸು ಕಿಟ್ಟು ಕೊರೊಂದುಂಡು. ಕೊರೋನಾ ಸೀಕ್ ಬೊಕ್ಕ ಲಾಕ್ಡೌನ್ ಕಷ್ಟದ ಪೊರ್ತುಡು ಕೆಲವು ಸಂಘ ಸಂಸ್ಥೆಲು ಬಡವರಿಗೂ ಸಾಯವದ ಗಾವಂದುಲ್ಲ. ಕೆಲವು ಸಂಘಲು ನಿಚ್ಚಲ ವನಸು ಕೊರೊಂದುಲ್ಲ. ಉಳ್ಳಾಲದ ವೈದ್ಯನಾಥ ಫ್ರೆಂಡ್ಸ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ಮೊಕಲು ಕೊರೋನಾ ಕಷ್ಟೊಡ್ದು ಕಂಗಾಲಾತಿನ ಸಂತ್ರಸ್ತರಿಗೂ ತೆನಸು ತಯಾರು ಮಲ್ತದು ಕಿಟ್ಟಲೇನು ಕೊರೊಂದುಲ್ಲೆರ. 15 ಸದಸ್ಯರನ ಕೂಟ ಕರಿನ ವರ್ಷಲ ಸಾಯವದ ಗಾದಿತ್ತಿನ. ಈ ಸರ್ತಿ ಸ್ಟೇಟ್ ಬ್ಯಾಂಕ್, ಕಂಕನಾಡಿ, ಕದ್ರಿ, ತೊಕ್ಕೊಟ್ಟು, ತಲಪಾಡಿ ಸೇರಿನಂಚ ಬೇತೆ ಬೇತೆ ಜಾಗೆಲಿಡ ದಿನಕ್ಕೂ 300 ಜನಕ್ಕೆ ತೆನಸು ಪಟ್ಟೊಂದುಂಡು. ರಾಜ್ಯಡು ಲಾಕ್ಡೌನ್ ಅಕೇರಿ ಆಪು ನಡೆಮುಟ್ಟ ಸಂತ್ರಸ್ತರಿಗೂ ತೆನಸು ಸಹಾಯ ಕೊರ್ಪಿನ ಉದ್ದೇಶನು ಈ ಸಂಘದಕಲು ದೀವೊಂದೆರ. ಅನುರಾಗ್ ಉಳ್ಳಾಲ್, ಸುಮನ್ ಪೂಜಾರಿ, ಶರತ್ ಪೂಜಾರಿ, ಮನೀಶ್ ಪೂಜಾರಿ, ಸಾಗರ್ ಪೂಜಾರಿ, ಹಿತೇಶ್, ಅಜಿತ್ ಮೊಗವೀರಪಟ್ನ, ವಿಜೇಶ್ ಬಂಗೇರ, ನವೀತ್ ಡಿ ಅಮೀನ್, ಚೇತನ್ ಪುತ್ರನ್ ಬೆಂಗರೆ ಪಾಲ್ಪಡೆದಿತ್ತಿರ. ನಾವು ಈ ಕೊರೋನಾದ ಸಂದರ್ಭದಲ್ಲಿ ಹೋದ ವರ್ಷ ಕೂಡ ರೈಸನ್ನು ಮಾಡಿ ಕೊಟ್ಟಿದ್ದೇವೆ, ಅಕ್ಕಿಯನ್ನು ಮತ್ತು ಊಟ ಸಾಮಗ್ರಿಗಳನ್ನು ತೀರಾ ಬಡವರಿಗೆ ಹಾಗೂ ಅನಕ್ಷರಸ್ಥರಿಗೆ ಕೊಡ್ತಾ ಬಂದಿದ್ದೇವೆ. ಹಾಗೂ ಈ ವರ್ಷ ಕೂಡ ನಾವು ದಿವಸಕ್ಕೆ 150ರಿಂದ 200 ಊಟದ ವ್ಯವಸ್ಥೆಯನ್ನು ಪ್ರತಿದಿನವೂ ಕಳೆದ 31 ದಿವಸದಿಂದ ಮಾಡ್ತಿದ್ದೇವೆ. ನಾವು ಸ್ಟೇಟ್ ಬ್ಯಾಂಕ್, ತೊಕ್ಕೊಟ್ಟು, ತಲಪಾಡಿ, ಹಾಗೆ ಕಂಕನಾಡಿ, ಕದ್ರಿ ಮೈದಾನ ಮತ್ತು ಸ್ಟೇಟ್ ಬ್ಯಾಂಕಲ್ಲಿ ತುಂಬ ವಲಸೆ ಬಂದ ಕಾರ್ಮಿಕರಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಮತ್ತು ಎಂತ ಇಲ್ಲ ಅವರಿಗೆ. ಆ್ಯಕ್ಚುಲಿ ಅವರಿಗೆ ನಾವೊಂದು ಈ ವ್ಯವಸ್ಥೆ ಮೇಯ್ನ್ ಫೋಕಸ್ ಮಾಡಿಕೊಡ್ತಿದ್ದೇವೆ.
ಕೊರೋನಾ ಲಾಕ್ಡೌನ್ ಉಡ್ದಾತ್ರ ಕಷ್ಟೊಡುಪ್ಪುನ 11 ಆಟದ ಮೇಳುಡು ಬೊಲ್ಪುಗು ಬರಂದೆ ಉಲಾಯಿಯೊಪ್ಪುನ ಕಲಾವಿದರಿಗೆ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಗುರ್ಕಾರ್ಯರು ಅಂಚನೆ ಉದ್ಯಮಿ ಆದುಪ್ಪುನ ಸಹಜ್ ರೈ ಬಳ್ಳಜ್ಜ ತೆನಸ್ ಕಿಟ್ಟಲೆನು ಒದಗಾದಿರ ಐತಾರ ಪುತ್ತೂರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಡೆ ನಡಪಾಯಿನ ಕಾರ್ಯಕ್ರಮಡು ಸರಿಯಾದ ದೇಂತಡ್ಕ ಮೇಳದ ಕಲಾವಿದರಿಗೆ ತೆನಸ್ ಕಿಟ್ಟು ಪಟ್ಟೀರ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಒತ್ತುಗುರ್ಕಾರರು ಉದ್ಯಮಿ ಸಹಜ್ ರೈ ಬಳ್ಳಜ್ಜ ಮೆರೆನಾನಿಲೆಟ್ 11 ಯಕ್ಷಗಾನ ಮೇಳದ ಕೊರೋನಾ ಲಾಕ್ಡೌನ್ ಕಷ್ಟಕಾಲಡುಪ್ಪುನ ಕಲಾವಿದರಿಗೆ ತೆನಸು ಕಿಟ್ಟಲೆನು ಕೊರ್ಪುನ ಕಾರ್ಯಕ್ರಮ ಐತಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಡೆ ನಡೆತಂಡ ಪುತ್ತೂರು ನಗರಸಭಾ ಗುರ್ಕಾರ್ಯರು ಕೆ ಜೀವಂದರ್ ಜೈನ್ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಮುಳಿಯಾ ಕೃಷ್ಣ ಪ್ರಸಾದ್ ಸದಸ್ಯರು ರಾಮದಾಸ ಗೌಡರು ದೇತಣ್ಕ ಮೇಳದ ಕಲಾವಿದರಿಗೆ ತೆನಸು ಕಿಟ್ಟಲೆನು ಕೊರಿಯರ ಬಾಕಿದ ಕಲಾವಿದರಿಗೆ ಅಕ್ಲಿನ ಇಲ್ಲಡೆ ಪೋದು ಕಿಟ್ಟು ಕೊರ್ಪುಣೊಂದು ಸಹಜ್ ರೈ ಪಂಡೆರ ಮಹಾಲಿಂಗೇಶ್ವರ ದೇವಸ್ಥಾನದ ಲೆಕ್ಕೊಡು ಬಿಲ್ವಪತ್ರ ದೈಕ್ಲೆನ್ ಪಟ್ಟಿಯರ ಕರೆದು ಪೋಯಿನ ಆಟದ ಕಲಾವಿದರು ಶ್ರೀಧರ ಭಂಡಾರಿಯರ್ ನಮಗೆ ದೇವಿ ಪ್ರಕಾಶ್ ಭಂಡಾರಿ ಸುಬ್ಬು ಸಂಟ್ಯಾರ್ ಶರತ್ ಆಳ್ವ ಆದರ್ಶ ಉಪ್ಪಿನಂಗಡಿ ಪಾಲ್ದೆತುಂಡೆರ ಕಲಾವಿದರು ಕಷ್ಟದಲ್ಲಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ಮಾನಸಿಕವಾಗಿ ಮತ್ತು ಧೈರ್ಯವನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮುಂದೆ ಯಾವಾಗ ಸಮಾಜ ನಮ್ಮೊಟ್ಟಿಗೆ ಇದೆ ಅಂತನ್ನುವಂಥ ಶಕ್ತಿಯನ್ನು ತುಂಬಿದಾಗ ಖಂಡಿತ ಅವರು ಧೈರ್ಯವಂತರಾಗ್ತಾರೆ. ಅಂಥ ಕಾರ್ಯದಲ್ಲಿ ಸಾಜಿರಾಯಿಯವರು ಜೋಡಿಸಿಕೊಂಡಿದ್ದಾರೆ. ಅವರಿಗೆ ಮಾಲಿಂಗೇಶ್ವರನ ಆಶೀರ್ವಾದ. ಇವತ್ತು ಅವರೇ ಯಾರಿಗನ್ನು ಕೂಡ ಬರಲಿಕ್ಕೆ ಹೇಳಿಲ್ಲ ಇಲ್ಲಿಗೆ. ಅವರ ಮನೆಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಕಲಾವಿದರನ್ನು ಪ್ರೋತ್ಸಾಹಿಸುವಂಥದ್ದು ಆ ನಿಟ್ಟಿನಲ್ಲಿ ಇನ್ನೊಬ್ಬರು ಕೂಡ ಈ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಕೂಡ ಇದಕ್ಕೆ ಕಲಾವಿದರನ್ನು ಪ್ರೋತ್ಸಾಹ ಮಾಡುವಂತಹ ಒಂದು ಕಾರ್ಯಕ್ರಮ ಇದೊಂದು ಪ್ರೇರಣೆ ಆಗ್ತದೆ ಅಂತ ನನ್ನ ಭಾವನೆಯನ್ನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೆ ಕುಡೋರ ಏನಿತ ಮಲ್ಲ ಸುದ್ದಿಲು ದಕ್ಷಿಣ ಕನ್ನಡ ಜಿಲ್ಲೆದ 17 ಗ್ರಾಮ ಪಂಚಾಯತ್ಲೇಡು ಐವೇಡ್ಲ ಹೆಚ್ಚ ಕೊರೋನಾ ಪಾಸಿಟಿವ್ ಜೂನ್ 14 ಮುಟ್ಟ ಲಾಕ್ಡೌನ್ ನಿಯಮ ಕಟ್ಟುನಿಟ್ಟಿಡು ಪಾಲನೆ ಜಿಲ್ಲಾಧಿಕಾರಿ ಆದೇಶ ಪೊಲೀಸರೆಡ್ದು ಕ್ರಮ ಬೆದ್ರದ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ದ ನಿಲಿಟ್ ಬೆದ್ರದ ಬಡವೇರ್ನ ಧರ್ಮದ ಸೇವೆಗೂ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಸಮಾಜಗೊಂದೊಂಜಿ ಮಾದರಿ ಕೊಡುಗೆ ಉಮಾನಾಥ್ ಕೋಟ್ಯಾನ್ ಒಡಿಪುದ ಅನಿವಾಸಿ ಭಾರತೀಯ ಉದ್ಯಮಿ ಭಾಸ್ಕರ ಶೆಟ್ರೆನ ಕೆರ್ನ ಕೇಸಡು ತೀರ್ಪು ಕೊರ್ನ ಜಿಲ್ಲಾ ಪ್ರಧಾನ ಬೊಕ್ಕ ಸೆಷನ್ಸ್ ಕೋರ್ಟ್ ಪುತ್ತೂರುಡು ಯಕ್ಷಗಾನ ಕಲಾವಿದರಿಗೆ ತೆನಸು ಕಿಟ್ಟುವದ ಗಾಯನ ಉದ್ಯಮಿ ಸಹಜ್ ರೈ ಬಳ್ಳಜ ಉಳ್ಳಾಲದ ವೈದ್ಯನಾಥ ಫ್ರೆಂಡ್ಸ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲದ ನಿಲೆಟ್ ಕೊರೋನಾ ಕಷ್ಟದ ಸಂತ್ರಸ್ತರಿಗೆ ನಿಚ್ಚಲ ತಯಾರು ಮಲ್ತಿನ ತೆನಸು ಕಿಟ್ ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಗೆಲ್ಲ ಇದೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.